ಬಂಟ್ವಾಳದ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಸುಧಾ ಜೋಶಿ ಅವರು ಏಪ್ರಿಲ್ 30ರಂದು ವಯೋನಿವೃತ್ತಿ ಹೊಂದಲಿದ್ದಾರೆ. ಹೀಗಾಗಿ ನಿನ್ನೆ ಸಿಡಿಪಿಒ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಬಂಟ್ವಾಳ ತಾಲೂಕಿನ ಸ್ತ್ರೀ ಶಕ್ತಿ ಒಕ್ಕೂಟದ ವತಿಯಿಂದ ಸ್ನೇಹಕೂಟ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಸುಧಾ ಜೋಶಿ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಲ್ಲಿಕಾ ವಿ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೀಲಾವತಿ, ಇಲಾಖೆಯ ಮೇಲ್ವಿಚಾರಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಂದು ಸುಧಾ ಜೋಶಿ ಅವರು, ಶಾಲಿನಿ ಅಂತ ಹೇಳಿದ್ರು, ಮತ್ತೊಬ್ಬರು ಲೀಲಾ, ಇನ್ನೊಂದು ಶಾಂತ, ಇನ್ನೊಬ್ಬರು ನಮ್ದು ಅಶ್ವಿನಿ ಅವರನ್ನು ಲೀನಾ ಅಶ್ವಿನಿ ಅಂತ ಹೇಳ್ತಿದ್ದೇವೆ ನಾವು. ಮತ್ತೆ ನಮ್ದು ಅವರ ಅಕೌಂಟೆಂಟ್ ಆಗಿ ಒಂದು ಮನೆಯಲ್ಲಿದ್ದದ್ದು. ಆ ಒಂದು ಜೋಡಿಸದೆ ಹೋದ್ರೆ ನಾವು ಇಲಾಖೆಯವರು ಮೇಲೆ ನಿಂತು ಅಧಿಕಾರಿಗಳ ಮಟ್ಟದಲ್ಲಿ ನಾವೇನು ಮಾಡಕ್ಕಾಗಲ್ಲ. ಯಾರು ಏನು ಮಾಡಬೇಕು ಅವರವರೇ ಮಾಡಬೇಕೇ ವಿನಃ ಈಗ ನಾನು ಅಂಗನವಾಡಿ ಸಮುದಾಯದ ಜೊತೆ ಸಿಡಿಪಿಒ ಆಗಿ ಇರಬಹುದು, ಸೂಪರ್ವೈಸರ್ ಇರ್ಬೋದು, ಎಸಿಡಿಪಿಒ ಜೊತೆ ಹೋಗಿ ಏನ್ ಮಾಡ್ಬೇಕನ್ನೋ ಮಾಡಕ್ಕಾಗಲ್ಲ. ಯಾರು ಫಲಾನುಭವಿಗಳ ಜೊತೆ ಇದ್ದಾರೋ ಅವರು ಆ ಕೆಲಸ ಮಾಡಿದಾಗ ಮಾತ್ರ ನಾವು 100% ಅಚೀವ್ಮೆಂಟ್ ಸಾಧನೆ ಮಾಡಬಹುದು. ನಮ್ಮ ಯೋಜನೆಯ ಪ್ರಯೋಜನಗಳನ್ನ ಫಲಾನುಭವಿಗಳಿಗೆ ತಲುಪಿಸಬಹುದು. ಹಾಗಾಗಿ ಇಲಾಖೆ ಅಥವಾ ಅಂಗನವಾಡಿ ಯೂನಿಯನ್ ಬೇರೆ ಅಲ್ಲ.